ಶಾಲೆಗೆ ಹೋಗಲು ಹಿಂದೇಟು ಹಾಕುವ ಸಾಕಷ್ಟು ಮಕ್ಕಳನ್ನ ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೇವೆ. ಅಂತಹ ಮಕ್ಕಳನ್ನ ತಾಯಿ ಮುದ್ದು ಮಾಡಿ ಚಾಕ್ಲೇಟ್ ಕೊಡಿಸಿ ಶಾಲೆಗೆ ಕರೆತಂದು ಬಿಟ್ಟ ದೃಶ್ಯಗಳನ್ನು ನೋಡಿರುತ್ತೇವೆ. ಅದೇ ರೀತಿ ಶಾಲೆಗೆ ಹೋಗಲು ಹಿಂದೇಟು ಹಾಕುವ ಮಕ್ಕಳಿಗೆ ಎರಡು ಬಿಗಿದು ಶಾಲೆಗೆ ತಂದು ಬಿಡುವ ಪೋಷಕರು ಇರ್ತಾರೆ. ಆದ್ರೆ ಇಲ್ಲೊಬ್ಬರು ತಾಯಿ ಶಾಲೆಗೆ ಹೋಗದ ತನ್ನ ಮಗನನ್ನ ರಸ್ತೆಯಲ್ಲಿ ಓಡಿಸಿಕೊಂಡು ಹೋಗಿದ್ದಾರೆ. ಹಿಂದಿನಿಂದ ಕೋಲು ಹಿಡಿದು ತಾಯಿ ಓಡಿಸಿಕೊಂಡು ಬರ್ತಾ ಇದ್ರೆ ಮಗ ಎದ್ದೋ ಬಿದ್ನೋ ಅಂತ ಶಾಲೆಯತ್ತ ಓಡ್ತಾ ಇದ್ದಾನೆ. ಇನ್ನು ಮಗನ ಹಿಂದೆ ಓಡಿ ಸಾಕಾದ ತಾಯಿ ಸ್ವಲ್ಪ ಸುಧಾರಿಸಲು ನಿಂತ್ರೆ ಮಗ ತಿರುಗಿ ಬರೋ ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಅಷ್ಟೊತ್ತಿಗೆ ಪಿತ್ತ ನೆತ್ತಿಗೇರಿದ್ದ ತಾಯಿ ರಸ್ತೆಯಲ್ಲೇ ಆತನ ಹಿಂದೆ ಬೆತ್ತ ಹಿಡಿದುಕೊಂಡು ಓಡಿಸಿದ್ದಾರೆ. ಇದು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಡೆದ ಘಟನೆಯಾಗಿದ್ದು, ಈ ದೃಶ್ಯವನ್ನ ರಸ್ತೆಯ ಪಕ್ಕದ ಬಿಲ್ಡಿಂಗ್ ನಿಂದ ಯಾರೋ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು, ಮಗನ ಶಿಕ್ಷಣದ ಮೇಲಿನ ತಾಯಿಯ ಕಾಳಜಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ.